ರಾಷ್ಟ್ರೀಯ ಹೆದ್ದಾರಿ ಮಂದಗತಿ ಕಳಪೆ ಕಾಮಗಾರಿಗೆ ಸ್ಥಳೀಯ ಜನಪ್ರತಿನಿಧಿಗಳ ವೈಫಲ್ಯವೇ ಕಾರಣ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಳಗದ ತಾಲೂಕು ಅಧ್ಯಕ್ಷ ನಟರಾಜ್ ಹೇಳಿದರು. ಅವರು ಆಲೂರಿನ ಪ್ರೆಸ್ ಕ್ಲಬ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಷ್ಟ್ರೀಯ ಹೆದ್ದಾರಿ 75ರ ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ರಸ್ತೆಗೆ ಸುಮಾರು 6-7 ವರ್ಷಗಳಿಂದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಆದರೆ ಹಾಸನದಿಂದ ಸಕಲೇಶಪುರದವರೆಗೆ ನಡೆಯುತ್ತಿರುವ ಕಾಮಗಾರಿಯ ಕೆಲಸ ಸಂಪೂರ್ಣ ಕಳಪೆಯಾಗಿದೆ ಹಾಗೂ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ. ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಹಲವು ಬಾರಿ ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯ ಬಗ್ಗೆ ದೂರು ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿ ಸ್ಥಳೀಯ ಜನಪ್ರತಿನಿಧಿಗಳ ಧೋರಣೆಯನ್ನ ಖಂಡಿಸಿ ಮೇ 18ರಂದು ನೇರಲಕೆರೆ ಕೂಡಿಗೆಯಲ್ಲಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಜೊತೆಗೂಡಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದ್ದು, ಪ್ರತಿಭಟನೆಗೆ ಎಲ್ಲ ಸಾರ್ವಜನಿಕರು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಕೇಳಿಕೊಂಡರು. 75ರ ಕಳಪೆ ಅವೈಜ್ಞಾನಿಕ ಕಾಮಗಾರಿಯ ಏನು ಹಾಸನ ಸಕಲೇಶಪುರ 75 ರಸ್ತೆ ಹೊಸದಾಗಿ ರಸ್ತೆ ನಡೀತಾ ಇದೆ. ಆ ಭಾಗದಲ್ಲಿ ಸಕಲೇಶಪುರದಿಂದ ಹಾಸನದಿಂದ ಸಕಲೇಶಪುರ ಹೋಗುವಂತ ಸಂದರ್ಭದಲ್ಲಿ ಆಲೂರು ತಾಲೂಕು ಕೇಂದ್ರವಾಗಿದ್ದು, ಆಲೂರು ತಾಲೂಕಿಗೆ ಹಾಸನದಿಂದ ಬರುವಂತ ಸಂದರ್ಭದಲ್ಲಿ ಬಹುಶಃ ಬಲೆಗಡೆ ಟರ್ನ್ ಆಗಬೇಕು. ಟರ್ನ್ ಆಗಂತ ಸಂದರ್ಭದಲ್ಲಿ ಒಂದು ಮೇಲ್ಸೇತುವೆ ಆಗಲಿ ಕೆಳ ಸೇತುವೆ ಆಗಲಿ ನಿರ್ಮಾಣ ಮಾಡಿಲ್ಲ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಇಲ್ಲಿಯ ಜನಪ್ರತಿನಿಧಿಗಳು ಹಾಗೂ ಗುತ್ತಿಗೆದಾರರು ಇವರು 3 ಜನ ಹೊಣೆಯಾಗ್ತಾರೆ. ಯಾಕೆಂದ್ರೆ ಈಗಾಗಲೇ ತುಂಬಾ ಅಪಘಾತ ಆಗಿದೆ. ಬಹುಶಃ ನಮ್ಮ ಆಲೂರು ತಾಲೂಕಿನ ಇಬ್ಬರು ಪತ್ರಕರ್ತರಿಗೆ ಆಕ್ಸಿಡೆಂಟ್ ಆಗಿದೆ ಈ ವಾರದಲ್ಲಿ. ಯಾಕೆ ಅಂದ್ರೆ ಅಲ್ಲಿ ಒಂದು ರಸ್ತೆಯಲ್ಲಿ ಒಂದು ನಾಮಫಲಕ ಇಲ್ಲ, ಒಂದು ಅವೈಜ್ಞಾನಿಕವಾಗಿ ರಸ್ತೆ ಮಾಡಿದ್ದಾರೆ. ರಸ್ತೆ ಈಗಾಗಲೇ ಎಲ್ಲ ಕಡೆ ಗುಂಡಿ ಬಿದ್ದಿದೆ. ಈ ರಸ್ತೆ ಹೆಚ್ಚು ಕಡಿಮೆ 7 ವರ್ಷದಿಂದ ಕುಂಠಿತವಾಗಿ ಸಾಗ್ತಾ ಇದೆ. ಇದು 26-27 ತಿಂಗಳಲ್ಲಿ ಮಾಡುವಂತ ಕೆಲಸ ಇದನ್ನ ತುಂಬಾ ವಿಳಂಬವಾಗಿದೆ. ಇದಕ್ಕೆ ಇಲ್ಲಿ ಜನಪ್ರತಿನಿಧಿಗಳು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹಾಗೂ ಗುತ್ತಿಗೆದಾರರು ಇವರು ಮೂಲ ಕಾರಣರಾಗಿದ್ದಾರೆ. ಇಲ್ಲಿ ಹೆಚ್ಚು ಕಡಿಮೆ ಸತತ ಈ ರಸ್ತೆ ಕಾಮಗಾರಿ ಶುರುವಾದಾಗಲಿಂದ ಇಲ್ಲಿಗೆ ಒಂದು 150 ಜನ ಅಂಗವಿಕಲರಾಗಿದ್ದಾರೆ, 70ರಿಂದ 80 ಜನ ಸಾವನ್ನಪ್ಪಿದ್ದಾರೆ. ಇಲ್ಲಿ ಈ ಭಾಗದ ಜನಗಳು ರಾಷ್ಟ್ರೀಯ ಹೆದ್ದಾರಿಯನ್ನ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕರವೇ ಕಾರ್ಯದರ್ಶಿ ರಘುಪಾಳ್ಯ, ತಾಲೂಕು ಕರವೇ ಅಧ್ಯಕ್ಷ ನಟರಾಜ್, ಆನಂದ್, ಭರತ್ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಪ್ರತಾಪ್ ಕುಮಾರ್ ಜೊತೆ ಧರ್ಣೇಂದ್ರ, ವಿ4 ನ್ಯೂಸ್, ಆಲೂರು.